ಪ್ರೋ ಕಬಡ್ಡಿಯ ಪ್ರತಿಷ್ಠಿತ ತಂಡವಾಗಿರುವಂತಹ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕನಾಗಿ ಏನು ತುಳುನಾಡಿನ ಕುವರ ಪುತ್ತೂರಿನ ಪ್ರಶಾಂತ್ ರೈ ಅವರು ಆಯ್ಕೆಯಾಗಿರುವಂಥ ಅಂದರೆ ಈ ಹಿಂದೆ ಅವಳು ಕರ್ನಾಟಕ ತಂಡದ ಕಬಡ್ಡಿ ತಂಡದ ಮಾಜಿ ನಾಯಕರಾಗಿ ಕೂಡ ಆಗಿದ್ದರು ಮತ್ತು ಇನ್ನು ಪಾಟ್ನಾ ಪೈರೇಟ್ಸ್ ತಂಡದ ಆಟಗಾರ ಕೂಡ ಆಗಿದ್ದರು ಆದರೆ ಈ ಬಾರಿ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿ ಆಯ್ಕೆ ಆಗಿರುವಂಥದ್ದು ಈ ಹಿಂದೆ ಪರ್ದೀಪ್ ನರ್ವಾಲ್ ಉತ್ತಮ ಆಟಗಾರ ಕೂಡ ಹೌದು. ಪರ್ದೀಪ್ ನರ್ವಾಲ್ ನಾಯಕರಾಗಿದ್ದರು. ಅದೇ ಈ ಬಾರಿ ಪುತ್ತೂರಿನ ಅಂದರೆ ಕರ್ನಾಟಕದ ಹಾಗೂ ತುಳುನಾಡಿನ ಕುವರ ಆಗಿರುವಂತಹ ಪ್ರಶಾಂತ್ ರೈ ಆಯ್ಕೆಯಾಗಿರುವಂಥ ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ ಬನ್ನಿ. ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ನ ಸೀಸನ್ 8ರ ಪಂದ್ಯಗಳು ಡಿಸೆಂಬರ್ 22ರಿಂದ ಬೆಂಗಳೂರಿನಲ್ಲಿ ನಡೆಯಲಿದೆ. ಕರ್ನಾಟಕ ಕಬಡ್ಡಿ ತಂಡದ ಮಾಜಿ ನಾಯಕ 36ರ ಹರೆಯದ ಪ್ರಶಾಂತ್ ವಿಜಯ ಬ್ಯಾಂಕ್ನ ಕಬಡ್ಡಿ ತಂಡದ ಕಪ್ತಾನ. ಪ್ರೋ ಕಬಡ್ಡಿ ಲೀಗ್ನ ಮೊದಲ 3 ಆವೃತ್ತಿಗಳಲ್ಲಿ ತೆಲುಗು ಟೈಟಾನ್ಸ್ ತಂಡದ ಸದಸ್ಯರಾಗಿದ್ದ ಪ್ರತಿಭಾವಂತ ರೈಡರ್ ಪ್ರಶಾಂತ್ ನಂತರ ದಬಾಂಗ್ ಡೆಲ್ಲಿ, ಬಳಿಕ ಹರಿಯಾಣ ಸ್ಟೀಲರ್ಸ್ ತಂಡ ಹಾಗೂ ಯುಪಿ ಯೋಧಾ ತಂಡವನ್ನ ಪ್ರತಿನಿಧಿಸಿದ್ರು. ಈ ಸಾಲಿಗೆ ಅವರು ಪಾಟ್ನಾ ಪೈರೇಟ್ಸ್ ತಂಡದ ಪಾಲಿಗೆ ಒಲಿದಿದ್ರು. 55 ಲಕ್ಷ ರೂಪಾಯಿ ಮೊತ್ತಕ್ಕೆ ತಂಡವು ಅವರನ್ನ ಖರೀದಿಸಿತ್ತು. ಅದರೊಟ್ಟಿಗೆ ಅವರ ನಾಯಕತ್ವವೂ ಒಲಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೈಕಾರ ಮನೆತನದಲ್ಲಿ ಅರಳಿರುವ ಪ್ರಶಾಂತ್ ಪತ್ನಿ ವಜ್ರೇಶ್ವರಿ ರೈ ಮತ್ತು ಪುತ್ರ ಶತಾಯು ರೈ ಜೊತೆ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರುವ ಕಾರಣ ಇಲ್ಲೇ ನೆಲೆಸಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿದ್ದ ತಂದೆ ಸೀತಾರಾಮ್ ಮತ್ತು ಗೃಹಿಣಿ ತಾಯಿ ಸತ್ಯಾವತಿ ರೈ ಅವರ ಮುದ್ದಿನ ಮಗ. ವಾಸ್ತವದಲ್ಲಿ ಅವರಿಲ್ಲದ ನೋವು ಅನುಭವಿಸುತ್ತಿದ್ದಾರೆ. ಅಷ್ಟಕ್ಕೂ ಪ್ರಶಾಂತ್ ಶಾಲಾ ದಿನಗಳಲ್ಲಿ ಕಬಡ್ಡಿಯಿಂದ ದೂರ ಇದ್ದವರು. ಆದರೆ ಆಕಸ್ಮಿಕವಾಗಿ ಪಿಯುಸಿ ಓದುತ್ತಿದ್ದ ವೇಳೆ ಕಬಡ್ಡಿ ಕ್ರೀಡೆಯ ಬಗ್ಗೆ ಆಕರ್ಷಿತರಾದ್ರು. ವೇಟ್ ಲಿಫ್ಟರ್ ಆಗಬೇಕೆಂದುಕೊಂಡಿದ್ದ ಪ್ರಶಾಂತ್ಗೆ ಕೈಬೀಸಿ ಕರೆದದ್ದು ಮಾತ್ರ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಕಬಡ್ಡಿ ಮೈದಾನ. ಆ ಮೈದಾನದಲ್ಲಿ ಧೂಳಿನಲ್ಲೇ ಆಡಿ ಬೆಳೆದ ಪ್ರಶಾಂತ್ ಕೋಚ್ ಹಬೀಬ್ ಮತ್ತು ಫಿಲೋಮಿನಾ ಕಾಲೇಜಿನ ಕೋಚ್ ಇಲಿಯಾಸ್ ಪಿಂಟೋ ಅವರ ಮಾರ್ಗದರ್ಶನದಲ್ಲಿ ಕಬಡ್ಡಿ ಆಟದ ಕೌಶಲ್ಯಗಳನ್ನ ಮೈಗೂಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು. 6ನೇ ಆವೃತ್ತಿಯ ಹರಾಜಿನಲ್ಲಿ ಪ್ರಶಾಂತ್ ಕುಮಾರ್ ರೈ ಯುಪಿ ಯೋಧಾಸ್ ತಂಡಕ್ಕೆ 79 ಲಕ್ಷ ರೂಪಾಯಿಗಳಿಗೆ ಮಾರಾಟಗೊಂಡಿದ್ರು. ಈ ಮೂಲಕ ರಾಜ್ಯದ ಪರ ಅತ್ಯಧಿಕ ಮೊತ್ತ ಪಡೆದ ಮೊದಲ ಆಟಗಾರ ಎಂಬ ಶ್ರೇಯಕ್ಕೆ ಪಾತ್ರರಾಗಿದ್ರು. 4ನೇ ಆವೃತ್ತಿಯಲ್ಲಿ ದಬಾಂಗ್ ಡೆಲ್ಲಿಗೆ 13 ಲಕ್ಷಕ್ಕೆ ಬಿಕರಿಯಾಗಿದ್ದ ಪ್ರಶಾಂತ್ 5ನೇ ಅವತರಣಿಕೆಯಲ್ಲಿ 21 ಲಕ್ಷ ರೂಪಾಯಿಗೆ ಹರಾಜುಗೊಂಡಿದ್ರು. ಇದೀಗ 6ನೇ ಆವೃತ್ತಿಗೆ ಸುಮಾರು 3 ಪಟ್ಟು ಹೆಚ್ಚು ಹಣ ಪಡೆಯುವ ಮೂಲಕ ದೇಶದ ಅಗ್ರಮಾನ್ಯ 20 ರೈಡರ್ಸ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಲೀಗ್ನ ಮೊದಲ 3 ಆವೃತ್ತಿಗಳಲ್ಲಿ ಸೂಕ್ತ ಅವಕಾಶ ಸಿಗದೆ ಎಲೆಮರೆಯ ಕಾಯಿಯಂತಿದ್ದ ಪ್ರಶಾಂತ್ ರೈ 4 ಹಾಗೂ 5ನೇ ಆವೃತ್ತಿಯಲ್ಲಿ ಮುನ್ನೆಲೆಗೆ ಬರುವ ಮೂಲಕ ತಾವೊಬ್ಬ ಪ್ರತಿಭಾವಂತ ರೈಡರ್ ಎಂಬುದನ್ನು ಸಾಬೀತುಪಡಿಸಿದ್ರು. ಅದಾದ ಬಳಿಕ ಅವರು ಹಿಂತಿರುಗಿ ನೋಡಿಲ್ಲ. ಪ್ರತಿ ಸೀಸನ್ನಲ್ಲೂ ಅತ್ಯುತ್ತಮ ಪ್ರದರ್ಶನವನ್ನ ನೀಡುತ್ತಲೇ ಸಾಗಿದ್ರು. ಇದೀಗ ಪ್ರೋ ಕಬಡ್ಡಿಯ ಸೀಸನ್ 8ರ ಪಾಟ್ನಾ ಪೈರೇಟ್ಸ್ನ ನಾಯಕನಾಗಿ ಕರ್ನಾಟಕ ತಂಡದ ಮಾಜಿ ನಾಯಕ ಪುತ್ತೂರಿನ ಪ್ರಶಾಂತ್ ರೈ ಅವರು ಆಯ್ಕೆಯಾಗಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಪ್ರೋ ಕಬಡ್ಡಿ ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ ಸೀಸನ್ 8ರ ಪಂದ್ಯಾಟಗಳು ಏನು ಡಿಸೆಂಬರ್ 22ರಿಂದ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿರುವಂಥದ್ದು. ಕರ್ನಾಟಕ ಕಬಡ್ಡಿ ತಂಡದ ಮಾಜಿ ನಾಯಕರಾಗಿರುವಂಥ 36 ವರ್ಷದ ಪ್ರಶಾಂತ್ ರೈ ಅಂದರೆ ಪುತ್ತೂರಿನ ಯುವಕ ಆಗಿರುವಂತಹ ಪ್ರಶಾಂತ್ ಇವರು ವಿಜಯ ಬ್ಯಾಂಕ್ನ ಕಬಡ್ಡಿ ತಂಡದ ಕಪ್ತಾನ ಕೂಡ ಆಗಿರುವುದು ಮತ್ತು ಕರ್ನಾಟಕ ತಂಡದ ಮಾಜಿ ಕಪ್ತಾನ ಕೂಡ ಆಗಿರುವಂಥದ್ದು. ಪ್ರೋ ಕಬಡ್ಡಿ ಲೀಗ್ನಲ್ಲಿ ಮೊದಲ ಆವೃತ್ತಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಲು, ಇನ್ನು ಪ್ರಶಾಂತ್ ನಂತರ ದಬಾಂಗ್ ಡೆಲ್ಲಿ, ಹರಿಯಾಣ ಸ್ಟೀಲರ್ಸ್ ಹಾಗೂ ಯುಪಿ ಯೋಧಾ ತಂಡವನ್ನು ಕೂಡ ಪ್ರತಿನಿಧಿಸಿದರು. ಅಂದರೆ ಈ ಎಲ್ಲ ತಂಡವನ್ನು ಪ್ರತಿನಿಧಿಸಿ ಈ ಬಾರಿಯ ಏನು ಬಿಡ್ಡಿಂಗ್ನಲ್ಲಿ ಸುಮಾರು 55 ಲಕ್ಷ ಮೊತ್ತಕ್ಕೆ ಇವರು ಖರೀದಿಯಾಗಿರುವಂಥದ್ದು. ಪಾಟ್ನಾ ಪೈರೇಟ್ಸ್ ತಂಡ ಇವರನ್ನು ಖರೀದಿ ಮಾಡಿಕೊಂಡಿರುವಂಥದ್ದು. ಅಲ್ಲದೆ ಇವರಿಗೆ ನಾಯಕತ್ವ ಕೂಡ ಒಲಿದು ಬಂದಿರುವುದು, ಅಂದರೆ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರು ಕೂಡ ಆಯ್ಕೆಯಾಗಿರುವಂಥದ್ದು. ಇನ್ನು ಪ್ರೋ ಕಬಡ್ಡಿ ಸೀಸನ್ 8ರ ಪಂದ್ಯಾಟಗಳು ಡಿಸೆಂಬರ್ 22ರಿಂದ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿರುವಂಥದ್ದು. ಇನ್ನು ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿ ಇವರ ಸಾರಥ್ಯದಲ್ಲಿ ಪಾಟ್ನಾ ಪೈರೇಟ್ಸ್ ತಂಡ ಯಾವ ರೀತಿ ಆಡಲಿಕ್ಕಿದೆ ಎನ್ನುವಂಥದ್ದು ನಾವು 22 ನಂತರ ಸೀಸನ್ 8ರಲ್ಲಿ ಆಡಲಿಕ್ಕೆ ಇರುವಂಥದ್ದು.
ಇವರು ಮುಖ್ಯವಾಗಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೈಕಾರ ಮನೆತನದಲ್ಲಿರುವಂಥ ಅಲ್ಲಿ ಜನಿಸಿದಂಥ ಇವರು ಪ್ರಶಾಂತ್ ರೈ ತಮ್ಮ ಶಾಲೆಯ ಅಂದರೆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಕೂಡ ಕಬಡ್ಡಿಗೆ ಆಕರ್ಷಿತರಾಗಿ ಕಬಡ್ಡಿ ಪಂದ್ಯಾಟವನ್ನು ಕಬಡ್ಡಿಯನ್ನು ಆಡಿಕೊಂಡು ಅದಲ್ಲದೆ ಪವರ್ ಲಿಫ್ಟರ್ ಕೂಡ ಆಗಿರುವಂಥ ಇವರು ಕ್ರೀಡೆಯಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡಿರುವಂಥ ಪ್ರಶಾಂತ್ ರೈ ಕಬಡ್ಡಿಯಲ್ಲೇ ಮುಂದುವರೆದು ಈಗ ಪ್ರೋ ಕಬಡ್ಡಿ ಅಂದರೆ ಪ್ರತಿಷ್ಠಿತ ಪ್ರೋ ಕಬಡ್ಡಿ ಸೀಸನ್ 8ರ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿ ಆಯ್ಕೆಯಾಗಿರುವಂಥದ್ದು. ತುಳುನಾಡಿನ ನಮ್ಮ ಪುತ್ತೂರಿನ ಯುವಕರಾಗಿರುವಂತಹ ಪ್ರಶಾಂತ್ ರೈ ಈಗ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿ ಮತ್ತು ಸುಮಾರು 55 ಲಕ್ಷ ರೂಪಾಯಿ ಮೊತ್ತಕ್ಕೆ ತಂಡ ಅವರನ್ನು ಖರೀದಿ ಮಾಡಿರುವಂಥದ್ದು. PUC ಓದ್ತಿರುವಂಥ ಸಂದರ್ಭದಲ್ಲಿ ಇವರು ಕಬಡ್ಡಿ ಮತ್ತು ಕ್ರೀಡೆಯ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಿರುವಂತಹ ಪ್ರಶಾಂತ್ ರೈ ವೆಯ್ಟ್ ಲಿಫ್ಟರ್ ಕೂಡ ಆಗಿರುವಂಥವರು. ಅಂದರೆ ಪುತ್ತೂರಿನ ಸಂತ ಫಿಲೋಮಿನಾ ಶಾಲೆಯಲ್ಲಿ ಕೂಡ ಇವರು ಓದಿರುವಂತಹ ಸಂದರ್ಭದಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಶಾಂತ್ ರೈ ಅವರ ಕೋಚ್ ಆಗಿರುವಂಥ ಇಲಿಯಾಸ್ ಪಿಂಟೋ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಪ್ರಶಾಂತ್ ರೈ ಈ ಬಾರಿ ಪಾಟ್ನಾ ಪೈರೇಟ್ಸ್ ತಂಡ ಸುಮಾರು 55 ಲಕ್ಷ ಮೊತ್ತಕ್ಕೆ ಬಿಡ್ ಆಗಿರುವಂಥದ್ದು ಮತ್ತು ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿರುವಂಥದ್ದು ಒಂದು ಕೋಚ್ ಆಗಿ ಯಾವ ರೀತಿ ನಿಮಗೆ ಅನಿಸ್ತದೆ ಎನ್ನುವಂಥದ್ದು ಸರ್? ಅಂದ್ರೆ ಅವರು ನಂಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಪುತ್ತೂರಿಂದ ಒಂದು ಕಬಡ್ಡಿ ಪ್ರತಿಭೆ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಾಟ್ನಾ ಪೈರೇಟ್ಸ್ ನ ಕಬಡ್ಡಿ ಕಪ್ತಾನ ಆದದ್ದು ನಮಗೆ ಇದು ಹೆಮ್ಮೆ ಅನಿಸ್ತದೆ ನಮ್ಮ ಕಾಲೇಜಿಗೆ. ಯಾಕಂದ್ರೆ ಇದು ನಮ್ಮ ಕಾಲೇಜ್ ಆಗಿ ನಮ್ಮ ಏನು ಇಲ್ಲಿ ಪುತ್ತೂರಲ್ಲಿ ಆಗುವ ಕಬಡ್ಡಿ ಆಟಗಾರಿಗೆ ಒಂದು ಪ್ರೇರಣೆ ಅಂತ ಹೇಳಿ ಹೇಳ್ತೀನಿ. ಅವರು PUC ಅಥವಾ ಶಾಲಾ ಕಾಲೇಜು ದಿನಗಳಲ್ಲಿ ಯಾವ ರೀತಿ ಕಬಡ್ಡಿ ಅಥವಾ ಯಾವ ರೀತಿ ಕ್ರೀಡೆಗೆ ಅವರು ಒಲವನ್ನು ಕೊಡ್ತಿದ್ರು, ಯಾವ ರೀತಿ ಕ್ರೀಡೆಯನ್ನು ಆಡ್ತಾ ಇದ್ರು ಎನ್ನುವಂಥದ್ದು ಸರ್? ಅವರು ಫಸ್ಟ್ PUC ಬರುವ ಕಡೆ ಅಡ್ಮಿಷನ್ ಆಗುವಾಗ ನಾನು ವೇಟ್ ಲಿಫ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡಿ, ವೇಟ್ ಲಿಫ್ಟಿಂಗ್ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇದ್ದು ಹುಡುಗ, ವೇಟ್ ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡಿ ವೇಟ್ ಲಿಫ್ಟಿಂಗ್ ವೇಟ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಇಲ್ಲಿ. ಮತ್ತೆ ಕಬಡ್ಡಿ ಸಹ ಬಹಳ ಒಳ್ಳೆ ಇತ್ತು ಫಿಲಮ್ನಲ್ಲಿ. ಕಬಡ್ಡಿ ಆಡಿಸುವಾಗ ಒಳ್ಳೆ ರೈಡ್ ಮತ್ತು ಕಬಡ್ಡಿಯಲ್ಲಿ ಒಳ್ಳೆ ಇಂಟ್ರೆಸ್ಟ್ ನೋಡಿ ಮತ್ತೆ ಕಬಡ್ಡಿ ಸಹ ಒಟ್ಟಿಗೆ ಆಡಿದ್ದೆ ವೇಟ್ ಲಿಫ್ಟಿಂಗ್. ಮತ್ತೆ ಕಬಡ್ಡಿಯಲ್ಲಿ ಅಷ್ಟು ಅವರು ಒಳ್ಳೆ ಮಿಂಚಿದ್ರು. ಮತ್ತೆ ಕಬಡ್ಡಿಗೆ ಗೇಮ್ ಅನ್ನೇ ಅವ್ರು ತಗೊಂಡ್ರು. ಧನ್ಯವಾದಗಳು ಸರ್ ಎಲ್ಲ ಮಾಹಿತಿ. ಥ್ಯಾಂಕ್ ಯು. ಇದು ಪ್ರಶಾಂತ್ ರೈ ಅವರ ಕೋಚ್ ಆಗಿರುವಂಥ ಕಾಲೇಜು ದಿನಗಳಲ್ಲಿ ಕೋಚ್ ಆಗಿರುವಂತಹ ಇಲಿಯಾಸ್ ಪಿಂಟೋ ಅವರು ಹೇಳುವಂಥ ಮಾತು. ಅಂದರೆ ಅವರು ಶಾಲಾ ಅಥವಾ ಕಾಲೇಜು ದಿನಗಳಲ್ಲಿ ಅವರು ಯಾವ ರೀತಿ ಆಕರ್ಷಿತರಾಗಿದ್ದರು, ಯಾವ ರೀತಿ ಆಡ್ತಾ ಇದ್ರು ಮತ್ತು ಅವರಿಗೆ ಕಬಡ್ಡಿ ಮೇಲೆ ಅಥವಾ ಕ್ರೀಡೆ ಮೇಲಿದ್ದ ಒಲವು ಅವರು ಹೆಚ್ಚಾಗಿತ್ತು. ಅಂದರೆ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಕಬಡ್ಡಿ ಮೈದಾನದಲ್ಲಿ ಕಬಡ್ಡಿ ಆಡ್ತಾ ಇದ್ದಂಥ ಯುವಕ ಈಗ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕಬಡ್ಡಿಯಲ್ಲಿ ಮಿಂಚುತ್ತಿರುವುದು ಒಬ್ಬ ಕೋಚ್ ಆಗಿ ಅಥವಾ ನಮ್ಮ ಶಾಲೆಗೆ ಹೆಮ್ಮೆಯ ವಿಚಾರ ಎನ್ನುವಂಥ ಬಗ್ಗೆ ಕೂಡ ಇಲಿಯಾಸ್ ಪಿಂಟೋ ಅವರು ಮಾಹಿತಿಯನ್ನು ಹಂಚಿಕೊಂಡಿರುವುದು. ಅಂದರೆ ಒಬ್ಬ ಶಿಷ್ಯ ಅಂದರೆ ಒಬ್ಬ ಶಾಲಾ ಕಾಲೇಜಿನ ದಿನಗಳಲ್ಲೇ ಒಂದು ಉತ್ತಮ ಕಬಡ್ಡಿ ಪಟುವಾಗಿ ಅವರ ಕಬಡ್ಡಿ ಕ್ರೀಡೆಯನ್ನು ಗುರುತಿಸಿ ಅವರಿಗೆ ಅದರಲ್ಲಿ ಒಲವು ಜಾಸ್ತಿ ಇದೆ, ಅದರಲ್ಲಿ ಅವರು ನಿಪುಣರಿದ್ದಾರೆ ಎನ್ನುವಂಥವ್ರು ಗುರುತಿಸಿ ಅವರಿಗೆ ಕೋಚನ್ನು ಕೊಟ್ಟಿರುವಂಥ ಇಲಿಯಾಸ್ ಪಿಂಟೋ ಈಗ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಮಿಂತಿರುವಂಥ ಒಬ್ಬ ಕಬಡ್ಡಿ ಆಟಗಾರ ಎಂದು ಹೇಳುವಾಗ ಪ್ರತಿಯೊಬ್ಬ ಕೋಚಿಗೂ ಕೂಡ ಅವರು ಸಂತೋಷ ಆಗುವಂಥ ವಿಚಾರ. ಇವರು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಕೂಡ ಕಲಿತಿರುವ ಸಂದರ್ಭದಲ್ಲಿ ಕೂಡ ಕಬಡ್ಡಿ ಆಟದಲ್ಲಿ ಇದ್ರು ಎನ್ನುವ ನಿಟ್ಟಿನಲ್ಲಿ ಕೂಡ ಅವರ ಕೋಚ್ ಆಗಿರುವಂಥ ಇಲಿಯಾಸ್ ಪಿಂಟೋ ಅವರು ಮಾಹಿತಿ ನೀಡಿರುವಂಥದ್ದು. ಅಂದರೆ ಇವರು ಕಳೆದ ಬಾರಿ ಕೂಡ ಕಳೆದ ಕೆಲವು ಸೀಸನ್ಗಳಲ್ಲಿ ಕೂಡ ಪ್ರಶಾಂತ್ ರೈ ಅವರೇನು ದಬಾಂಗ್ ಡೆಲ್ಲಿ, ಹರಿಯಾಣ ಸ್ಟೀಲರ್ಸ್ ಮತ್ತು UPOದ ತಂಡವನ್ನು ಪ್ರತಿನಿಧಿಸಿರುವಂಥದ್ದು. ಈ ಬಾರಿ ಹೊಸ ತಂಡ, ಹೊಸ ಫ್ರ್ಯಾಂಚೈಸಿಯ ಜೊತೆ ಅಂದರೆ ಪಾಟ್ನಾ ಪೈರೇಟ್ಸ್ ತಂಡದ ಪರವಾಗಿ ಆಡಲಿಕ್ಕಿರುವಂಥದ್ದು. ಅಲ್ಲದೆ ಪಾಟ್ನಾ ಪೈರೇಟ್ಸ್ ತಂಡದ ಸಾರಥ್ಯವನ್ನು ಕೂಡ ವಹಿಸಿಕೊಂಡಿರುವಂಥದ್ದು ತುಳುನಾಡಿಗೆ ಅಥವಾ ನಮ್ಮ ಪುತ್ತೂರು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಅಂದರೆ ನಮ್ಮ ಜಿಲ್ಲೆಯ ನಮ್ಮ ತುಳುನಾಡಿನ ಯುವಕ ಒಬ್ಬ ಪಾಟ್ನಾ ಪೈರೇಟ್ಸ್ ತಂಡದ ಒಂದು ಪ್ರೋ ಕಬಡ್ಡಿ ಸೀಸನ್ನಲ್ಲಿ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕನಾಗಿ ಆ ತಂಡವನ್ನು ಪ್ರತಿನಿಧಿಸಲಿದ್ದಾರೆ, ಆ ತಂಡವನ್ನು ಮುನ್ನಡೆಸಲಿದ್ದಾರೆ ಎನ್ನುವಂಥದ್ದು ಪ್ರತಿಯೊಬ್ಬ ಜಿಲ್ಲೆಗೆ ಅಥವಾ ನಮ್ಮ ತುಳುನಾಡಿಗೆ ಹೆಮ್ಮೆ ತರುವಂಥ ವಿಚಾರ. ಪ್ರಶಾಂತ್ ರೈ ಅವರು ಏನೋ ಮುಂದೆ ಡಿಸೆಂಬರ್ ಇದೇ ತಿಂಗಳ 22ರಿಂದ ಬೆಂಗಳೂರಿನಲ್ಲಿ ಪ್ರೋ ಕಬಡ್ಡಿ ಸೀಸನ್ 8 ಆರಂಭ ಆಗಲಿಕ್ಕಿರುವಂಥದ್ದು. ಈ ಪ್ರೋ ಕಬಡ್ಡಿ 8ರಲ್ಲಿ ಪಾಟ್ನಾ ಪೈರೇಟ್ಸ್ ತಂಡವನ್ನು ಮುನ್ನಡೆಸಲಿಕ್ಕೆ ಇರುವಂಥದ್ದು.
ಅಂದರೆ ಆರಂಭದ ದಿನಗಳಲ್ಲಿ ಏನು ಕಬಡ್ಡಿ ಆಟದ ಎಲ್ಲ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡು ಕಬಡ್ಡಿ ಉತ್ತಮ ರೈಡರ್ ಆಗಿರ್ಬೋದು, ಡಿಫೆಂಡರ್ ಆಗಿರ್ಬೋದು, ಎಲ್ಲ ಅಂದರೆ ಆಲ್ರೌಂಡರ್ ಆಟದ ಎಲ್ಲ ಒಂದು ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡಿರುವಂತಹ ಇವು ಪ್ರಶಾಂತ್ ರೈ ಹಂತ ಹಂತವಾಗಿ ಕಬಡ್ಡಿಯಲ್ಲಿ ಬೆಳೆದು ಈಗ ಪ್ರೋ ಕಬಡ್ಡಿ ಸೀಸನ್ ಅಂದರೆ ಪ್ರತಿಷ್ಠಿತ ಪ್ರೋ ಕಬಡ್ಡಿ ಸೀಸನ್ 8ರ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕನಾಗಿ ಆಯ್ಕೆಯಾಗಿರುವಂಥದ್ದು. ಸುಮಾರು 55 ಲಕ್ಷ ರೂಪಾಯಿಗೆ ಇವರನ್ನು ಪಾಟ್ನಾ ಪೈರೇಟ್ಸ್ ತಂಡ ಖರೀದಿ ಮಾಡಿರುವಂಥದ್ದು. 55 ಲಕ್ಷ ರೂಪಾಯಿಗಳ ಖರೀದಿಯ ಜೊತೆಗೆ ತಂಡದ ಜವಾಬ್ದಾರಿಯನ್ನು ಕೂಡ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೂಡ ಅವರಿಗೆ ಪಾಟ್ನಾ ಪೈರೇಟ್ಸ್ ಫ್ರಾಂಚೈಸಿ ನೀಡಿರುವಂಥದ್ದು. ಇನ್ನು ಇವರು 6ನೇ ಆವೃತ್ತಿ ಹರಾಜಿನಲ್ಲಿ ಏನು UP ಯೋಧ ತಂಡವನ್ನು ಇವರು ನಮ್ಮ ಜೊತೆ ಮಾತಾಡಲಿಕ್ಕೆ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿ ಆಯ್ಕೆಯಾಗಿರುವಂತಹ ಪ್ರಶಾಂತ್ ರೈ ಅವರು ನೇರ ಸಂಪರ್ಕ. ಹಲೋ ಸರ್. ಹಲೋ ಮೇಡಮ್. ಮೊದಲಾಗಿ ಪಾಟ್ನಾ ಪೈರೇಟ್ಸ್ ತಂಡದ ನಾಯಕರಾಗಿ ಆಯ್ಕೆಯಾಗಿರೋದಕ್ಕೆ ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಸ್, ಯಾವ ರೀತಿ ಅನಿಸ್ತಿದೆ ಅಂದರೆ ಸರ್, ಒಂದು ಕಳೆದ ಬಾರಿ ಸುಮಾರು ಸೀಸನ್ನಲ್ಲಿ ಎಲ್ಲ ತಂಡ ಅಂದರೆ UP ಯೋಧ ತಂಡ, ಹರಿಯಾಣ ಸ್ಟೀಲರ್ಸ್ ಆಗಿರ್ಬೋದು, ದಬಾಗ್, ಡೆಲ್ಲಿ ಈ ತಂಡವನ್ನೆಲ್ಲ ಪ್ರತಿನಿಧಿಸ್ತೀರಿ. ಈ ಬಾರಿ ಏನು ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸು ಮಾತ್ರ ಅಲ್ಲ, ತಂಡದ ಚುಕ್ಕಾಣಿ ಅಥವಾ ತಂಡದ ನಾಯಕತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಯಾವ ರೀತಿ ಅನಿಸ್ತಿದೆ ಅನ್ನುವಂಥದ್ದು? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಯಾಕಂತ ಹೇಳಿದ್ರೆ ಪಾಟ್ನಾ ಪೈರೇಟ್ಸ್ 3 ಸಲದ ಚಾಂಪಿಯನ್ ತಂಡ. ಇದರಲ್ಲಿ ಪ್ರತಿನಿಧಿಸದೆ ಒಂದು ದೊಡ್ಡ ಸಾಧನೆ. ಮತ್ತೆ ಅದರಲ್ಲೂ ಕ್ಯಾಪ್ಟನ್ಶಿಪ್ ತಗೊಂಡೋದು ಅಂದ್ರೆ ತಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಇದು ನನ್ಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನಾಯಕತ್ವದ ಜವಾಬ್ದಾರಿ ಖಂಡಿತವಾಗಿ ಒಳ್ಳೆ ಎಫರ್ಟ್ ಹಾಕ್ತೀನಿ. ತಂಡದ ಒಂದು ವಿನ್ನರ್ಸ್ ಪೊಸಿಷನ್ಗೆ ತರುವಂತ ಪ್ರಯತ್ನ ಮಾಡ್ತೀನಿ, ಎಲ್ಲರ ಜೊತೆ ಸಹಕಾರ ಇಟ್ಕೊಂಡು. ಸರ್, ಇನ್ನು ಕರ್ನಾಟಕದವರಾಗಿ ಏನು ನಮ್ಮ ಜಿಲ್ಲೆಯವರಾಗಿ ಕರ್ನಾಟಕ ತಂಡ ಅಂದರೆ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸುವ ಇಚ್ಛೆ ಏನಾದರೂ ಇದೆ ಎನ್ನುವಂಥದ್ದು ಸರ್ ನಿಮಗೆ? ಖಂಡಿತ ಇದೆ ಮೇಡಮ್. ಬೆಂಗಳೂರು ಬುಲ್ಸ್ ನಮ್ಮ ಕರ್ನಾಟಕದ ತಂಡ. ಆದ್ರೆ IPL ಕ್ರಿಕೆಟ್ ಮಾದರಿ ಇದು ಆಪ್ಷನ್ಗೆ ಹೋಗೋದ್ರಿಂದ ಯಾರು ಹೆಚ್ಚು ಬಿಟ್ಟು ಹೋಗ್ತಾರ, ಬಿಟ್ಟಲ್ಲಿ ತಗೋತಾರ, ಆ ಟೀಮ್ಗಂತೂ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ ನಾವು. ಖಂಡಿತ ಒಂದು ಆಸೆ ಇದೆ ಬೆಂಗಳೂರು ಬುಲ್ಸ್ ಆಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಯರ್ ನೋಡೋಣ. ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಖಂಡಿತ ನೆಕ್ಸ್ಟ್ ಬೆಂಗಳೂರು ಬುಲ್ಸ್ ಅವ್ರು ಕರ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಅಂದ್ರೆ ಇಷ್ಟು ಸೀಸನ್ಗಳಲ್ಲಿ ಒಬ್ಬ ಆಟಗಾರರಾಗಿ ತಂಡವನ್ನು ಪ್ರತಿನಿಧಿಸ್ತೀರಿ. ಇನ್ನು ಮುಂದೆ ನಾಯಕರಾಗಿ ಯಾವ ರೀತಿ ಒತ್ತಡ ಇರ್ಬೋದು, ಯಾವ ರೀತಿ ಇದನ್ನು ನಿಭಾಯಿಸ್ಲಿಕ್ಕೆ ನೀವು ರೆಡಿ ಆಗಿದ್ದೀರಿ ಅನ್ನುವಂಥದ್ದು? ನಾಯಕತ್ವ ಅಂದ್ರೆ ಚಾಲೆಂಜಸ್ ತುಂಬಾ ಇದೆ ಮೇಡಮ್. ಅದು ಪಾಟ್ನಾ ಪೈರೇಟ್ಸ್ 3 ಸಲ ಚಾಂಪಿಯನ್ ಆದ ತಂಡ ಒಂದು. ಆಮೇಲೆ ಎಲ್ಲರನ್ನು ಜೊತೆಲೇ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಾಯಕತ್ವ ಅಂದ್ರೆ ಅದ್ರ ಜೊತೆ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ. ಖಂಡಿತವಾಗ್ಲೂ ಒಂದು ಉತ್ತಮ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ಡಿಸೆಂಬರ್ 22ರಿಂದ ಏನು ಪಂದ್ಯಾಟ ಆರಂಭ ಆಗಿರ್ಬೋದು, ಯಾವ ರೀತಿ ಎಲ್ಲ ಈಗ ಪ್ರಾಕ್ಟೀಸ್ ನಡೀತಿದೆ ಅನ್ನುವಂಥದ್ದು, ಎಲ್ಲಿ ನಡೀತಿದೆ ಅನ್ನುವಂಥದ್ದು? ನಾವು ನಮ್ಮ ಪಾಟ್ನಾ ಪೈರೇಟ್ಸ್ ತಂಡ ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೀವಿ. ಅಕ್ಟೋಬರ್ 12ರಿಂದ ಸ್ಟಾರ್ಟ್ ಆಗಿದೆ ನಮ್ದು ಕ್ಯಾಂಪ್. ಒಳ್ಳೆ ವರ್ಕೌಟ್, ಫಿಟ್ನೆಸ್ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನು ಡಿಸೆಂಬರ್ 23ಕ್ಕೇನೋ ಮೋಸ್ಟ್ಲಿ ನಮ್ಮ ಫಸ್ಟ್ ಮ್ಯಾಚ್ ಹರಿಯಾಣ ಸ್ಟೀಲರ್ಸ್ ಜೊತೆ ಇದೆ. ಎಸ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.